ಅಕ್ಕಮಕ್ಕ, ಓ ಅಕ್ಕಮಕ್ಕ, ಕೂಯ್. ಓ ಮಿಣ್ಕು ಬಪ್ಪಲೆ ಬಪ್ಪಲೆ ಬಾ ಒಳ ಬಾ. ಓ ಭಾಳ ಗಡಜ ಇದೆಯಲ್ಲ ಮರೀತಿ. ಅಷ್ಟೆಲ್ಲ ಪುರ್ಸೊತ್ತಿಲ್ಲ ಕಣ. ನಾ ಎಂತಕ್ಕೆ ಬಂದದಂದ್ರೆ ಅಲ್ಲಿ ಗಣೇಶ ಚತುರ್ಥಿಲ್ಲ ಕೂರ್ಸಿರಂಬ್ರಲ್ಲ ಊರು ಗಣಪತಿ. ಇವತ್ತು ಸಾಯಂಕಾಲ ಹೋಪ ನಾನು ನೀನು ನಾಕಂಡು ರೆಡಿಯಾಗಿ ಬಂದಿದ್ದೆ. ಹೌದಾ ಸೀರೆಗೆ ಅನಾದಿತ್ತು ಮಾತ್ರ ರೆಡಿಯಾಗಿ ಬಂದದ್ದು. ಹೌದು ಚಂದ ಐತೆ. ಒಂಥರ ಹಬ್ಬರು ಅಲ್ಲ, ಸಾಧು ಅಲ್ಲ ಕಣ್ ಸೀರೆ. ಲಾಕಿತ್ತಮ್ಮ ಹೋಗುರು ಇತ್ತೇನಲ್ದ. ಬಾರ್ಡ್ರ್ ಅಂತ ಚಂದ ಇತ್ತು ಕಣ ಒಂಥರ. ನಮ್ಮನೆ ಆಚೆ ಮನೆಯವ್ರಿದ್ರಲ್ಲ, ಅವ್ರ ಮಗುನ ಮೀಸು ಕರೆದಿದ್ದೀರಾ 3 ತಿಂಗಳಿಗೆ. ಮಗು ಹುಟ್ಟಗಳಿಂದ 3 ತಿಂಗಳ ನಾನೇ ಮಗಿನ ಮೀಸದ್ದು. ಮಗು ಅಂದ್ರೆ ಅಂತ ಗುಂಡು ಕಣ್ಣ ಮಾಡಿದೆ ಕಣ್ ಮಗುನ ಮಾತ್ರ ಬಿಸಿನೀರು ಹಾಕಿ ಹಾಕಿ. ಅದಕ್ಕೆ ಹೆಣ್ಣು ವಾಪಸ್ ಹೋಪಷ್ಟೊತ್ತಿಗೆ ಸೀರೆ ಕೊಟ್ಟದ್ದು, ಮಗಿನ ಮೀಸಿದ್ದು ಕೊಟ್ಟ ಸೀರೆ. ಇವತ್ತು ಬಪ್ಪದ ಒಂಚೂರು ಕಷ್ಟ. ನೀ ಕಂಡ್ರೆ ಹೊರಟ್ಕೊಂಡೇ ಬಂದಿದ್ದೆ. ಈಗ ಇಲ್ಲ ಅನ್ಕರಿಲ್ಲ, ಹ್ಞೂ ಅನ್ಕರಿಲ್ಲ. ನನಗೆ ಒಂಚೂರು ಕಾಲು ಒಂಚೂರು ನೋವಿತ್ತಾ, ಅದೊಂದು ಕತ್ತೆ ಆದ್ದು ಮೊನ್ನೆ. ಈಗ ಒಂದು ಕೆಲಸ ಮಾಡು, ನೀ ಬಂದದ್ದು ಹೆಂಗೋ ಆಯ್ತಲ್ದ, ಇವತ್ತಿಲ್ಲೇ ಆಯ್ಕೋ. ನಾಳೆ ನಾನು ನೀನು ಒಟ್ಟಿಗೆ ಹೋಪ ಆಗ್ದ. ಅದೇ ನೀ ಆಯ್ಕೊಂಡ್ ಹೇಳ್ತೀಯಲ್ಲ, ಮನೆ ಬದಿ ಕೆಲಸ ಇತ್ತು, ಇನ್ನೂ ಕೋಳಿ ಮುಚ್ಚಲ್ಲ ನಾನು. ಇದೆಲ್ಲ ಮುಗಿಸ್ಕೊಂಡು ಹೋಗಿ ಕೋಳಿ ಮುಚ್ಚೋದು ಅಂತ ಅನ್ಕೊಂಡಿದ್ದೆ. ಅವೆಲ್ಲ ಮತ್ತೆ ಎಲ್ಲೆಲ್ಲೋ ಆತವು. ಅವನು ಆಯ್ಕೊಂಬಿಲೆ. ನೀ ಸುಮಾರು ದಿನ ಆದ್ಮೇಲೆ ಬಂದಿದ್ದೆ. ಇವತ್ತು ಆಯ್ಕಣಕ್ಕೆ ನಮ್ಮ ಮನೇಲಿ ನಾನು ನಿನಗೆ ಬಿಡುವಳಿಲ್ಲ. ಇವತ್ತು ಆಯ್ಕೋ, ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ನಾವು ಹಣ್ಕಾಯಿ ಮಾಡಿಸ್ಕೊಬಪ್ಪ. ಸಾಯಂಕಾಲ ಅದೆಲ್ಲ ಉತ್ಸವ ಎಲ್ಲ ಕಾಮಕ್ಕೆ ಹೋಪ ಒಟ್ಟಿಗೆ. ನಾವು ದೋಸ್ತಿಗೆ ಅರ್ತಿಯಾರು ಎಷ್ಟು ದಿನ ಆಯ್ತು ಹೊರ್ಗೆ ಹೋಗಿ. ಮಿಣುಕು ಅತ್ತಿ ಎಷ್ಟೊತ್ತಿ ಬಂದದ್ದೇ ಗೊತ್ತಾಯಿಲ್ಲ. ಚಾ ತಕ ಬತ್ತೆ ತಡೀನಿ. ಮಗ ಚಾಗಿ ಬೇಡ, ನಾ ಎಲ್ಲ ಕುಡ್ಕೊಂಡೇ ಬಂದಿದ್ದೆ ಅಷ್ಟೊತ್ತಿಗೆ. ಚಾ ಬೇಡ ಮಗ. ಅವ್ರು ಕುಡೀನಿ, ಕಾಪಿ ಯಾರ ಮಾಡ್ತೆ. ನೀವು ಈಗ ಕೂತ್ಕೊಂಡು ಈಗ ಬತ್ತೆ ನಾನು. ಮಗ ಬೇಡ, ನಂಗೆ ಬೇಡ ಅಂದ್ರೆ ಬೇಡ. ರಾತ್ರಿ ನಿದ್ರೆ ಬರ್ತಿಲ್ಲ ಮಗ. ಈಗ ಮಿಣ್ಕುಗೆ ರಾತ್ರಿ ನಿದ್ರೆ ಬರ್ತಿರ ಕಷ್ಟ ಆತ್. ನಮ್ಮ ಮನೇಲಿ ಐಕಮ್ದಲ್ಲ ಇವತ್ತು. ಮನೇಲಾರೆ ನಿದ್ರೆ ಬರ್ದಿರು ಎಂತಾರ ಆತಿದ್ದಿತ್ತು. ಹೆಂಗ್ಸೆ ತೆಗಿ ಬರೀ ಹಿಂಗಿಂದ ಒಪ್ಪಿಗೆ ಇಟ್ಟು ಮಾತಾಡೋದು. ಎಂತ ಹೆಂಗ್ಸೆ ಈ ವಯಸ್ಸಲ್ಲಿ ಎಂತ ಮಾಡೋದು? ಈಗ ಅದಕ್ಕನ್ಕ ಅಲ್ಲ, ನಂಗೆ ಬೇಡ, ಈಗ ಚಾ ಬೇಡ ನನಗೆ. ಎಲ್ಲ ನಾ ಕುಡ್ಕೊಂಡೇ ಬಂದಿದ್ದೆ. ನಾ ಮಾತು ಹೇಳಿದ್ ಕೇಳ, ನೀ ಸೀರೆ ಬದಲಾಯಿಸ ಇಲ್ಲ ಒಳಕೋಣಿಗೆ ಹೋಗು. ಅದು ನಂದೊಂದು ಸಾದು ಸೀರೆ ಇತ್ತೆ, ಉಟ್ಕೊ ಬಂದು ಕೂತ್ಕೊಂಬಿಲ್ಲೆ. ಇವತ್ತು ನಾನು ನಿನ್ನ ಕಳಿಸೋಳೇ ಇಲ್ಲ ಅಂದ್ರೆ ಕಳಿಸೋಲಿಲ್ಲ. ನಂಗೆ ಇವತ್ತು ಮಸ್ತ್ ಮಾತಾಡೋಕಿತ್ತು ನಿನ್ನೊಟ್ಟಿಗೆ. ಹೋಗಿ ಒಳಗೆ ಹೋಗಿ ಕೋಣಿಗೆ ಹೋಗು. ಬೇಡ್ದ ಅಕ್ಕಮ್ಮ, ನೀವು ಒತ್ತಾಯ ಮಾಡಬೇಡ ಮಾರೈತಿ. ನಂಗೆ ಕೆಲಸ ಇತ್ತಾ. ಒಂದು ಹಠ ಹಿಡಿದು ಬಿಡುವುದೇ ಇಲ್ಲ ಅಕ್ಕಮಕ್ಕ. ಏಗಳು ಹಾಗೆ ನೀನು. ನನ್ನ ಮಕ್ಕಳು ಬೇರೆಯೇ, ನಿನ್ನ ಮಕ್ಕಳು ಬೇರೆಯೇ. ಹೋಗು, ಮಕ್ಕಳ ಮನೇಲಿ ಐಕಮ್ದಂತ ಅನ್ಕೋ. ಹೋಗು ಬಾ, ಸೀರೆ ಬದಲಾಯಿಸ್ಕೊ ಬಾ. ಬಪ್ಪಿಲೆ ಬೇಗ ಹೋಗಿ ಒಳಗೆ ಹೋಗಿ. ಬಾ ಮಗ, ನಂಗೊಂದು ಸೀರೆ ಕೊಡಂಗಾರ. ಹೋಗೂರು ಸೀರೆ ಕೊಡ. ನೀನು ಹತ್ತಿದ್ದು ನಿಂದ ಒಂದು ಬಾರದು ಬೇಡ. ನಂಗೆ ರಾತ್ರಿ ಹೊತ್ತಿಗೆ ಬಾರದ ಐಕ ಮಲ್ಕೊಂಡ್ರೆ ಸಮಾತಿಲ್ಲ, ನಿದ್ರೆ ಬತ್ತಿಲ್ಲ. ಬೆಳೆದಿತ್ತಲ್ಲ ಆ ಸೀರೆ ಕೊಡು ಮಗ, ಅದ್ಸು ಕೊಡು. ಲೈಕ್ ಹತ್ತದು ಅದೇ ಕೊಡು. ಏನು ಮದುಮಕ್ಳಿಗೆ ಸೀರೆ ಉಡ್ಸೋದಾ? ಬೇ ಬಪ್ಪಿಲೆ ಅಂತೂ ನಿನ್ನ ಹಟ್ವೆ ನಿಂಗೆ ಕಾಣ. ಹಾಂ, ಇವತ್ತು ಹೋಗೋದು ಬೇಡ ಅಂದೆ ಕೈದು ಮಾಡಿಸೇ ಬಿಟ್ಟೆ. ನಮ್ಮ ಮನೆಯವ್ರಿಗೊಂದು ಫೋನ್ ಮಾಡಿ ಹೇಳಕ್ ಮರೀತಿ. ರಾತಿಲ್ಲ ಅಂತಿದ್ರೆ ಮೇಲೆ ಕೂತ್ಕೊಳಕಿದ್ದಿತ್ತು. ಇಲ್ಲ ಕೂಕಂತನೆ ಎಲ್ಲ ತಣ್ಣಗೆ ಹತ್ಕೊಂಡು ಕೆಳಗೆಲ್ಲ. ಅವಳ ಮೇಲ್ಕೊಂಡ್ರೆ ಉರಿ, ಸೆಕೆ ಉರಿ ಅಲ್ದ. ಹಾಸಿಗೆ ಮೇಲೆ ಕೂತ್ಕೊಂಡ್ಕೆ ನೆಲದ ಮೇಲಾರೆ ಒಂಥರ ನೆಮ್ಮದಿ ಹತ್ಕೊಂಡು ಕೈ ಕಾಲೆಲ್ಲ ತಣ್ಣಗೆ ಅನ್ಸುತ್ತೆ. ಅತ್ತೆ ಪದಾರ್ಥ ಎಂತ ಮಾಡೋದವರಿಗೆ? ಮೊಟ್ಟೆಗಿಟ್ಟಿ ತಿಂತೀರಾ? ಕುಂಡಿ ಒಂಚೂರು ಆಚೆ ತೆಗಿ ಹೆಣ್ಣೆ. ಚಿಲ್ಲ ಹತ್ತಿಲ್ಲ, ನಾನು ಚಿಲ್ಲೆ ಆಯ್ವತ್ತೆ. ಆಯ್ತೆ, ನಂಗೀಗೇನು ಪುರ್ಸೊತ್ತಿಲ್ಲ. ಅಲ್ಲಿ ಬಂದು ಕೂತ್ಕೊಂಡ್ಕೆ ನೀವು ದೋಸ್ತಿಗೆ ಹತ್ತಿರ ಮಾತಾಡಿ. ನಾ ಕೋಳಿ ಕೌಂಚ ಹಾಕಿ ಹೊತ್ತಾಯ್ತು. ಕ್ವಾ 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 ಕ್ವಾ. ಅಮ್ಮ ನಿಮ್ಮ ಕುಂಡಿ ಮಂದಾರ್ಗಿರಿ ಪರ್ವತ ಹೆಂಗೆ ಬಂದ್ರಿ ಅಮ್ಮ ನಡ್ಕಂಡು. ಹಂಗಲ್ಲ ಅಣ್ಣ, ನೀ ಕೋಳಿ ಕೌಂಚ ಹೋಗು. ಹಳಿಯರ್ ಹಪ್ಪು ಮಾತಿಗೇನು ಕಮ್ಮಿ ಇಲ್ಲ. ಬರೀ ಬ್ಯಾಡ್ದು ದಾಡಿ ಮಾತಾಡೋದು. ಇನ್ನು ರಾತ್ರಿ ಇಡೀ ಕಿಮಿ ಇಟ್ಕ ಕೂತ್ಕೊಂಬತ್ತಿಲ್ಲ ನಮ್ಮ ಮನೇಲಿ. ಕೌಚ್ ಮಾಡೋರೊಳಗೆ ರಾತ್ರಿ ನಿದ್ರೆ ಮಾಡೋಕ್ಕೂ ಆಗ್ತಿಲ್ಲ ಕಣಿ. ಬಂದಾಗಳೆಲ್ಲ ಹಿಂಗೆ ಅಲ್ಲ. ನನ್ನ ಕುಂಡಿ ನಾವು ಹೊತ್ಕಂತನೆ, ನಿಮ್ಗೇನು ತೊಂದರೆ ಆಯಿಲ್ಲಲ್ಲ ಅದರಿಂದ. ನಾವು ದೇವ್ರ ಜೀವ ಕೊಟ್ಟದ್ದೇ ಹಿಂಗೆ, ಅಂತ ಮಾಡೋದು. ಇಲ್ಕಣ್ ಮಗ, ನಾ ಹಿಂಗೆ ಹೇಳ್ತೇನ್ಕ ಬೇಜಾರು ಮಾಡ್ಕೊಂಬಕಾಗ. ಇಲ್ಲಿ ಬಾ, ಇಲ್ಲಿ ಕೂಕೋ ಹೇಳ್ತೆ. ಕೂತ್ಕೊ ಇಲ್ಲಿ, ಇನ್ನೊಂದು 5 ನಿಮಿಷ ಕೂತ್ಕೊ. ನಾವು ಮಾತಾಡೋದು ಕೇಳ್ಕೊಂಡು ಹೋಗು. ಹಂಗೇನಿದೇನು ಬೇಜಾರ ಇಲ್ಲಪ್ಪ. ಇವೆಲ್ಲ ಹೊಸ್ತಲ್ಲ ನನಗೇನು. ನಾವು ಎಷ್ಟು ಜನ ಹೊತ್ತಿಗೆರು ಮೈದಿನೇರ ಇದ್ದದ್ದು ಮನೇಲೇ ಬಂದದ್ದಲ್ದ. ಹಂಗಿಂದೆಲ್ಲ ಎಂತ ಇಲ್ಲ. ನಾ ಕೋಳಿ ಕೌಂಚ ಹಾಕಿಗೆ ಬತ್ತೆ ಕೂತ್ಕೊಂಬ. ಅದಕ್ಕೇನು ಊರು ಹಾಡಿ ಪಟ್ಟಂಗದಲ್ಲಿ ನಾವು ಕೂತ್ಕೊಂಡ್ರೆ ನಮ್ಮ ಕೆಲಸ ಆಗ್ತಿಲ್ಲ ಅಲ್ಲಿ. ಅಲ್ಲದೆ ಅಕ್ಕಮಕ್ಕ, ನೀನು ಸೊಸಿ ನಮ್ಮನೆ ಮೈ ಬೆಳೆಸ್ಕೊಂಡ್ರಿ ಈ ವಯಸ್ಸಿಗೆ ಹೆಂಗೆ ಅತ್ತೆ? ಒಂಚೂರು ಸಾಪ್ ಕಾಣ್ಕಲ್ದ. ಈಗೇನು ನಿನ್ನ ಮಗನಿಗೇನು ಅಂಥ ವಯಸ್ಸಾಯ್ತೆ ಈಗ? ಅವನ ಆಚೆ ಈಚಿಕೊಂಡು ಹಾಕದ. ಎಂಥ ಕತೆ ಹೇಳೋಷ್ಟೊತ್ತಿಗೆ. ಅವನಿಗೆ ಇಸ್ಪಿಟ್ ಆಡೋರೊಳಗೆ ಪುರ್ಸೊತ್ತಿಲ್ಲ, ಇನ್ನು ಆಚೀಚೆ ಹೆಣ್ಗಳನ್ನ ಬೇರೆ ಕಾಂತ ನಾವನ. ಕಮಕ್ಕ, ನೀನು ಹಂಗೆ ಹೇಳ್ಬೇಡ. ಅವ್ರಿಗೆ ಯಾವ ಚಟ ಏನಿದ್ರು ಈ ಚಟ ಜೋರೇ ಇರುತ್ತೆ. ನೀ ಹೇಳ್ತಾ ಮರೈತಿ ನಿಮ್ಮ ಅಣ್ಣ ಅಂದ್ರೆ ನಮ್ಮ ಮನೆಯವ್ರ ಎಷ್ಟು ಹಾಳ್ತಾ ಇರೆ. ಇನ್ನೊಂದು 4 ವರ್ಷ ಬದುಕ್ರೆ ಜಾಸ್ತಿ. ಒಂದು ಹೊರಲಿಲ್ಲ ಬಾಯೆಲ್ಲ. ಎಷ್ಟು ಮಾಡ್ತಾರೆ ಗೊತ್ತಿತ್ತಾ? ಒಂದು ಹುಡುಗಿಯರು ಓಡಾಡ್ಕರಿಲ್ಲ. ಆ ಕೋಣೆ ಕಂಡಿಲ್ಲೇ ಕೂತ್ಕೊಂಡು ಕಾಂತ ಕಂತ್ಕಣ. ಬೆಳಗ್ಗೆ ಶಾಲೆ ಹೋಗೋ ಟೈಮಲ್ಲಿ ಆ ಕಾಲೇಜ್ ಹುಡುಗಿಯರೆಲ್ಲ ಹೋತ್ರಲ್ಲ 9-9ವರೆಗೆ. ದಿನಾ ಗಣಸಿ ಅಷ್ಟೊತ್ತಿಗೆ ತಿಂಡಿ ಕೊಡ್ಕಣ. ಕೋಣೆಯಲ್ಲಿ ಕೊಟ್ಟರೆ ತಿಂಡಿ ತಿಂದು, ಹೊರಗೆಲ್ಲ ತಿಂಡಿ ತಿಂತಿಲ್ಲ.
ಅಲ್ಲ ಒಂಡ್ಗಂತ ಕಾಂತೆ ಕಾಣ ಕಿಟಕಿಲ್ಲ ಎಂತ ಹೇಳ್ತೆ ನೀನು ಎಲ್ಲ ಗಂಡಸರು ಒಂದೇ. ಅಣ್ಣನ ಕಂಡೆ ಸಂಬೈತ್ರ ಕಣಂಗಿದ್ರೆ ಹಂಗೆಲ್ಲ ಇಲ್ಲಪ್ಪ ಅಣ್ಣ. ಹಂಗಿಲ್ಲ ಹಿಂಗಿಲ್ಲ ಎಂಥದ್ದು ಇಲ್ಲ. ನೀನು ಗೊಟ್ಟಿಗಿದ್ದೆ ನಿನ್ನ ಹತ್ರ ಎಂತ ನಡೀತಿಲ್ಲ ಅನ್ಕ ಸುಮ್ಮನೆ ಐಕೊಂಡಿರ ಅನ್ಕಂಡ ಬೇರೆ ರೊಟ್ಟಿ ನಿನ್ನಂಗಿದ್ದಂಗೆ ಇರೋದಿಲ್ಲ ಅವ್ರೆ. ಊತ ಹಿಂಗ್ಸೆ ಹಾಂ ಕಲ್ತಿರ ಹಂಗಾರೆ ಅಣ್ಣನು ಮಾಡ್ಕೊಂಡ್ಲಿಯ ನಿನ್ನ ಬಿಟ್ಟು ಎಲ್ಲಿ ಹತ್ರ ದಡ್ಡ ಕೊಳತ್ ಕ್ಯಾಂಡದ ಕಣ್ಣಂಗೆ ಆಯ್ರ ಅವ್ರನ್ನ ಯಾರು ಹುಡ್ಗ್ಯಾರ್ಕಂತಾರ. ಕಣಕಮ್ಮಕ್ಕ ಒಂದು ಹೇಳ್ತಿರ್ ಕಣ, ದುಂಬಿ ಎಷ್ಟೇ ಕೊಪ್ಪದ್ದಿದ್ರು ಕೂತ್ಕೊಂಬತ್ತು ಮಾತ್ರ ಬಣ್ಣದ ಹೂವಿನ ಮೇಲೆ, ಹಾಗೆ ಈ ಗಂಡಸರು ಕೂಡ. ಏನೋ ಹೌದು ಮರೈತಿ. ಅಲ್ಲ ನೀ ಹೇಳ್ತೆ ನಮ್ಮನೆ ಗಂಡಸೇನು ಒಳ್ಳೆ ಗಂಡಸತಿತ್ತ ಆಕಳಿಕೆ ಒಂದು ಡಜನ್ ಗಟ್ಲೆ ಮಕ್ಕಳು ಮಾಡದ್ದು ಮಾಡಿಕಿ ಯಾವುದೋ ಸೌತಿನ ಇಟ್ಕೊಂಡು ಓದ್ದಲ್ದ ಅದ ಸುಮಾರು ವರ್ಷ ಇರ್ಲಪ್ಪ. ಕಡೆಗೆ ನಾ ಸನ್ಯಾಸಿ ಆಯ್ದೆ ಇನ್ನೊಂದು ಐದೆ ಮೊಣ್ಣ ಇದೆ ಅನ್ಕೊಂಡೆಲ್ಲ ಬಂತು ಒಂದ್ಸಲ. ನಾ ಮನೆ ಒಳಗೆ ಹೋಗಿಸ್ಕೊಂಡ್ಲಪ್ಪ. ಈ ಹಾಳ್ತದ ಕಾಲದಲ್ಲಿ ನಂಗೆ ಎಂತಕ್ಕೆ ನನ್ನ ಜೀವನದಲ್ಲೇ ಇಲ್ದಿದ್ದ ಗಂಡ ಈ ಹಾಳ್ತಿನ ಕಾಲದಲ್ಲಿ ಬೇಕಾಯ್ತ ನಂಗೆ ಯಾವ ಆಸೆ ಉಳ್ಕೊಂಡ್ಲ ಈಗ. ಹಿಂಗೆ ಆಸೆ ಇರ್ಲ ಅವ್ರಿಗೆ ಆಸೆ ಉಳ್ಕೊಂಡಿತ್ತು ಬಂದ್ರೆ ಹೌದಪ್ಪ. ಅವಳ ಕಟ್ಕೊಂಡಳ ಸತ್ತದಾಳಂಬ್ರ ಅದಕ್ಕೆ ಮತ್ತೆಂತ ಮಾಡೋದ ಬಂದಿತ್ತು. ನಂಗೆ ಎಲ್ಲೆಲ್ಲಿಂದೆಲ್ಲ ವಿಷಯ ಗೊತ್ತಾಯ್ತು. ನಾ ಹಿಡಿ ಸಾಡಿ ತಗೊಂಡು ಜಪ್ಪುದ್ದೆ 4 ಕಾಣ ಕುಟ್ಟಿ ಲಗಾಯಿಸಿದ. 2 ದಿನ ಅಲ್ಲೇ ಚಾವಡಿನ ಮೂಲಕ ಒದ್ದಾಡ್ತಿದ್ದೀನಲ್ಲ ಹಿಡಿ ಸುಡಿ ಪೆಟ್ಟು ತಿಂದದ್ದೇ ಹಂಗೆ ಒಂದೇ ಸಲ ಒಟ್ಟಪ್ಪ. ಅವತ್ತಿಂದ ಇವತ್ತಿನವರಿಗೆ ಅವ್ನು ಸುದ್ದಿ ಇಲ್ಲ. ಬೋಳಿ ಮಗ ಬಾರ್ಲಿ ಮಾಡಿಸ್ದೆ ಅವನಿಗೆ. ಮಕ್ಕಳಿನ ಕಾಲದಲ್ಲಿ ನಿಂಗೆ ನಂಗೆಲ್ಲ ಮಕ್ಕಳನ್ನ ಸಾಕುದೇ ಆಯ್ತು. ನಮ್ಗಿದು ಯಾವುದು ಗೊತ್ತಾ ಇಲ್ಲ. ಅವು ಎಲ್ಲ ಹೆಕ್ಕ ತಿಂಬವ ಎಲ್ಲೆಲ್ಲಿ ಹೆಕ್ಕ ತಿನ್ಕಾತೋ ಎಲ್ಲ ಬದಿ ಹೆಕ್ಕ ತಿಂದು ಕಡೆಗೆ ಅಂತ ಮಾಡೋದು ನಮ್ಮ ಜೀವದಾಗೋಕೆ ಬತ್ತೋ ಯಾರು ಸಿಕ್ತಿದ್ದಾಗಳು. ಅದಕ್ಕೆ ತೆಗೋದು ಬೇಡ ಹಿಡ್ಕೊಂಬುದು ಬೇಡ ಸಮ ಮಾಡಿಟ್ಟಿದೆ. ಹೋಗಿ ಹೆಂಗ್ಸೆ ಹಾಡಿ ಅಂದ್ರೆ ನೀನು ಮಾತ್ರ ನಿನ್ನಷ್ಟು ಹಾಡಿಯಾ? ನೀನೀಗೇನು 1-2 ಹಾಡಿ ಬಿಟ್ಟೆ ಈಗ? ಅನಿಲ್ಲ ಮಕ್ಕಳೆಲ್ಲ ಬೈತು ಹಿಂಗಿನ ಮಾತಾಡೋಕ್ಕೆಲ್ಲ ಬಿಡುದಿಲ್ಲ. ಅದೇ ಇದ್ದದ್ದೇ ಹೇಳುದೆ ನಾವೆಂತರಿನ್ನ ಬ್ಯಾಡ್ದಿದ್ದೆಲ್ಲ ಮಾತಾಡ್ತಾ ಹಿಂಗಿಂದೆಲ್ಲ ಮಾತಾಡೋ ಕೂಡಲೇ ನಮ್ಮ ಕೆಟ್ಟರು ಅಂದ ಕಣ. ನಾವು ಹೇಳುದ್ರದ್ದೆ ಮತ್ತೆ ಯಾರು ಹೇಳುದೆ ಹಿಂಗಿಂದೆಲ್ಲ ಮಾತಾ ನಾವು ಹಳೆಯರು ಹೇಳಿ ಕೊಟ್ರೆ ಅದು ಗೊತ್ತಾಗ್ದ. ಯಾರು ಮಿಣ್ಕೋ ಆಕಳಿನ ಕಣಂಗಿಲ್ಲ ಗಂಡು ಮಕ್ಕಳ ಹಾಗೆ ನಾವು ನಮ್ಮವು ಸಿಗ್ತಾವ ಹೆಕ್ಕ ತಿಂಬವೆ. ನಾ ಹೇಳ್ತೆ ನಾನೇನು ಮತ್ತೆ ಇಲ್ಲ ಅಂತ ಹೇಳೋದಿಲ್ಲ. ಅವು ಇದ್ದವು ಹಂಗಿನವೇ. ಈಗಳ ಗಂಡು ಮಕ್ಕಳೆಲ್ಲ ಹಾಗೆಲ್ಲ ಇಲ್ಲ, ಸಾಧಾರಣ ಸುಧಾರಿಸಿದ್ದು. ನಮ್ಮನೇಲಿ ಇದ್ದವಲ್ಲ ಹಂಗೆ ಒಂದು ಆಚೆ ಕಣ್ಣು ಹಾಕೋದಿಲ್ಲಪ್ಪ. ಮತ್ತೆ ಸುಮ್ಮನೆ ಹೇಳೋದಲ್ಲ, ಎಲ್ಲ ಮನೇಲಿ ನಾ ಕಾಣ್ತನಲ್ಲ ಮುಂಚಿನ ಕಣ್ಣಂಗಿಲ್ಲ, ಕಾಲ ಬದಲಾಯ್ತು. ಯಾರೇ ಒಂಟಿಯೇ ಒಂದು ನಮ್ಮನೆ ಗ್ಯಾಸ್ ಆದಂಗೆ ಆಯ್ತು. ಅದಕ್ಕೆ ಹೊತ್ತು ಮೂಡಕ್ಕೆ ಬಂತ ಪಾಪ ಹೋಯ್ ಕೈ ಕಲ್ ಮುಖ ತೊಳ್ಕೊಂಡು ಮಕ್ಕಳೊಟ್ಟಿಗೆ ಸೇರ್ಕ ಬದ್ನಿ ಒಂದು ಮಾಡಿಬಿಡು ಮುಗಿಸುವತ್ಲಾಗೆ. ಕಾಡಿ ಹೆಂಗೋ ಹಾಡಿ ಪಟ್ಟಂಗ ಮಾಡ್ಕೊ ಕೂತ್ಕೊಂಡ್ಲಕ್ಕ. ಇವತ್ತು ನೀ ಐಕಂಡದ್ದು ಮಾತ್ರ ನನಗೆ ಹಾಲು ಕುಡ್ದಷ್ಟು ಖುಷಿ ಆಯ್ತು ಕಣ್ಣು ಮಾತ್ರ. ಅಷ್ಟೆಲ್ಲ ಆಯ್ಕೆ ಮಾತಾಡಿ ಎಷ್ಟು ಖುಷಿ ಆಯ್ತು. ಹಿಂಗೆ ಯಾರು ಮಾತಾಡೋಕೆ ಸಿಕ್ಕುದಿಲ್ಲ ಹೆಣೆ. ನಮಗೆ ಹಳೆಯರಿಗೆ ಒಂಚೂರು ಬಾಯಿ ಚಪ್ಪಲಿಗೆ ಹಾಡಿ ಮಾತಾಡಿದ್ರೆ ಸಮಾತಿಲ್ಲ. ಇದೆಲ್ಲ ಮಾತಾಡ್ಕೊಂಡೆ ಅದ್ರ ಮೇಲೆ ಈಗ ಪೂಜೆ ದೇವ್ರ ಪೂಜೆ ಮಾಡೋಕೆ ಹೊರಟ್ರು ಕಾಣಿ. ನಿಮ್ಮ ಮನೆ ಹಳೆಯರು ಹಿಂಗೆಯಾ? ನನ್ನ ದೋಸ್ತಿ ಬಂದಿದ್ದಾಳೆ ತುಂಬ ದಿನ ಆದಮೇಲೆ. ಇವತ್ತು ನಾವು ನೀವೆಲ್ಲ ಅಂತ ಹೇಳ್ತೀವಿ ಜಾಲಿಯಾಗಿ ಮಾತಾಡ್ಕೊಂಡು ಗಮ್ಮತ್ತು ಮಾಡೋದು ಕಣಿ ರಾತ್ರಿ ಎಲ್ಲ. ನಾವು ಗಮ್ಮತ್ತು ಮಾಡು, ನೀವು ಕಾಣ್ಕಕ್ಕ ಕಾಣದೆ ಹೋಯ್ಬೇಡಿ ಮುಂದಿನ ವೀಡಿಯೋದಲ್ಲ. ಮತ್ತು ಅಂತಂದರೆ ನಮ್ಮ ವೀಡಿಯೋ ಇಷ್ಟ ಆದಿದ್ರೆ ಲೈಕ್ ಮಾಡ್ಕಕ್ಕ, ಹೊಸ್ತಾಗಿ ಕಂತಿದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕಣಿ, ಹಾಗೆ ಕಮೆಂಟ್ ಹಾಕೋದು ಮರುಕಾಗ.